ಹೊಡೆದಿದ್ದಾರೆ. ಹೌದು, ಸುರಿಯುತ್ತಾ ಇದೆ.
ಕಲೆಗಳನ್ನು ಸಂಭವಿಸಿ ಆಶೀರ್ವದಿಸಿ ಕಳುಹಿಸಿ. ಕೈಲಾಸವನ್ನು ಸೇರಿದಂತಹ ವೇಳೆ ಹಣೆ ಗಣ್ಣಿಗೆ ಹೊಡೆದ ಪಾಪೆ ನಿಮ್ಮನ್ನು ಈ ಕ್ಷಣದಲ್ಲಿ ಶಿಕ್ಷಿಸಲು ಧ್ವಂಸಿ ಹೌದೇನೋ? ನನ್ನನ್ನು ಕೇಳುವುದಕ್ಕೆ ನೀನು ಜನ ನಿನ್ನ ಅಪ್ಪನ ತಲೆಗೆ ನಾನು ಬೆಳೆದಿದ್ದೆ, ಇನ್ನು ನಿನಗೆ ಬಿಡ್ತೇನೆ. ನಿನ್ನ ಕಾಲು ತಪಸ್ಸಿಗಾಗಿ ಕುಳಿತಿದ್ರು. ಆದ್ರೆ ಕುಹಕಿಯಾದ ನೀನು ನನ್ನನ್ನು ಕೆರಕಿದಾದ್ರೆ ನಿನ್ನ ಉಂಡವನ್ನು ಕಗ್ಗದಿಂದ ಸುಂದರಿಸಿಯಲ್ಲ.
ಅಂತಿದ್ದಲ್ಲ, ನಾನು ಸಾಮಾನ್ಯ ಅಂತ ಭಾವಿಸಿದ್ದೆ. ಕಣ್ಣು ಮುಚ್ಚಿದ್ರೆ ನೋಡುದು ಹೇಗೆ? ನಾನು ಮೂರು ಲೋಕದ ಒಡೆಯ, ಮೂರು ಲೋಕದ ಒಡೆಯನಾದಂತಹ ನನಗೆ ಮರ್ಯಾದೆ ಕೊಡ್ಲಿಲ್ಲ ನೀವು. ನಿನಗೆ ಆ ಅಹಂಕಾರದ ತಲೆಗಾಟನೆ ಹೋಗಿದೆ. ಸ್ವರ್ಗಕ್ಕೆ ನೀನು ಬಂದ್ರೆ ನೀವು ನನಗೆ ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ಅಲ್ಲಿ ನಿಮಗೆಲ್ಲರಿಗೂ ನಾನು ಒಡೆ. ನಿಮ್ಮ ಲೋಕಕ್ಕೆ ನಾನು ಬಂದ್ರೆ ನಾನು ನಿನಗೆ ನಮಸ್ಕಾರ ಮಾಡಿದೆ. ಆದ್ರೆ ಒಂದು ತಿರುಗಿಸಿಕೊಳ್ಳುವ ಒಂದು ಪರಿಜ್ಞಾನ ನಿನಗಿಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ನನ್ನನ್ನು ಕೆಣಕುವುದಕ್ಕೆ ಬಂದ್ರೆ ನಿನ್ನ ಹಣಗಲ್ಲ, ನಿನ್ನ ಮುಸುಡಿಗೆ ಮಾಡಿದೆ. ಒಬ್ಬ ಮಾಡಿದ ತಪ್ಪಿಗೆ ನನ್ನ ಹಣಗಣ್ಣನ್ನೇ ಬಿಟ್ಟು ಲೋಕವನ್ನೇ ಸುಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಇದು ಸರಿಯಲ್ಲ. ಅದಕ್ಕಿಷ್ಟೆಲ್ಲ ಮಾಡಿದ್ದು ದೇವ ಸ್ವಂತ ಬುದ್ಧಿಯಿಂದಲ್ಲ, ಭಕ್ತರೇ ಮುಗಿತಾ ಇದ್ದೆ ದೇವ. ನೀವು ಈ ರೀತಿ ಆಗೋದಕ್ಕೆ ಕಾರಣ ಬೇರೆ. ನಿನ್ನನ್ನು ಪೂಜಿಸಬೇಕಾಗಿ ದೇವರಿಂದಲೇ ಹೊರಡುತ್ತಾ ಇರುವ ಭೂಲೋಕವನ್ನು ಸೇರಿದಾಗ ಇದನ್ನು ಕಂಡಂತ ಇಬ್ಬರು ದಾನವರು ಕುಂಭ ನಿಕುಂಬರು ಇವರಿಗೆ ಸರಿಯಾದ ಬುದ್ಧಿ ಕಲಿಸಬೇಕು. ಇವ ದೇವಲೋಕ ಕೈಲಾಸಕ್ಕೆ ಹೋದ ವ್ಯಕ್ತಿಗೆ ಬ್ರಹ್ಮಾಂಡವಾಗಿ ಮದ್ದು ಕೊಡಿಸಿದ್ದೇನೆ. ಕುಡಿಸಿದ್ದು ಮಾತ್ರ ಒಬ್ಬ ಅಣುರೂಪೇ ದೇಹದ ಒಳಗೋಗಿ ಇಷ್ಟೆಲ್ಲ ಕೆಲಸ ಮಾಡಿಸಿದ. ಈಗ ಅಣುವೆ ಆ ರೂಪದಲ್ಲಿ ನಿಂತದ್ದು ದಾನ ಓಡಿ ಹೋದ. ಆದ್ದರಿಂದ ಇವರನ್ನು ಕ್ಷಮಿಸಬೇಕಾದ ಗುರುವೇ ನಾನು ಹೇಳ್ತಾ ಇದ್ದೀನಿ. Thank you.
ದಾನವರು ಸಮುದ್ರದ ಹೋಗಿ ಅಡಗಿದ್ದಾರೆ. ಈ ಕಿಡಿಯನ್ನು ಸಮುದ್ರಕ್ಕೆ ಬಿಸಾಡಿ ಸಮುದ್ರದಲ್ಲಿ ದಾನವರ ನಾಶ ಆಗ್ತದೆ. ಇಷ್ಟು ಕೆಲಸ ಆಗಬೇಕು, ದೇವ ಆಗಬೇಕು. ಆಚಾರ್ಯರೇ, ಪರೋಕ್ಷವಾಗಿ ಯಾವುದೋ ಒಂದು ಕಾರ್ಯ ಆಗಬೇಕಿತ್ತು ಎನ್ನುವುದೇ ಸ್ಪಷ್ಟ. ಹಾಗಾಗಿ ಸಮುದ್ರದಲ್ಲಿ ಅಡಗಿದಂತಹ ದಾನವ ಸಾಮ್ರಾಜ್ಯವನ್ನು ನಾಶ ಮಾಡುವುದಕ್ಕೆ ಬೇಕಾಗಿ ಇದು ಹಣೆಗಣ್ಣೆಯಾಗಿದ್ದನ್ನು ಸರ್ವವೃತ್ತಿ ವಿನಾಶಾಯ ಮೃತ್ಯುಂಜಯ ನಮೋ ನಮಃ. ಹರನೆ ಶಂಕರನೆ ಪಾರ್ವತಿ ವರನೆ ಮೃತ್ಯುಂಜಯನೆ ಮೃಢನೆ ತಂದೆಯೇ ಅಪರಾಧವೇನೆ, ತಂದೆಯೇ ಅಪರಾಧವೇನೆ. ರಕ್ಕಸರ ಮಾಯೆಗೆ ಒಳಗಾದೆ ನಿನ್ನನ್ನು ಬಡಿಯುವಲ್ಲಿಗೂ ಮುಂದುವರಿದೆ. ತಪ್ಪು ಮಾಡುವಾಗ ನನಗೆ ಗೊತ್ತಾಗಲಿಲ್ಲ. ಆದರೆ ಈ ಕಾಲಕ್ಕೆ ತಪ್ಪಾಯಿತು ಎನ್ನುವ ಹಾಗೆ ನನ್ನ ಪಾದಗಳನ್ನು ನಾಡುವುದರ ಮೂಲಕವಾಗಿ ನನ್ನ ಅಳಲಲ್ಲೇ ತೋಡಿಕೊಳ್ಳುತ್ತಾ ಇದ್ದೀಯಲ್ಲ. ಖಂಡಿತ ಪ್ರಭು. ಮರುಗ ಬೇಡಯ್ಯ, ನೀನು ಇದುವರೆಗೆ ಮಾಡಿದಂತಹ ತಪ್ಪು ಕಾರ್ಯದಲ್ಲಿ ನಿನ್ನದಾದಂತಹ ಭಾಗಿತ್ವ ಇಲ್ಲ ಎನ್ನುವುದನ್ನು ಸ್ಪಷ್ಟವಾಗಿ ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರು ಸ್ಪಷ್ಟಪಡಿಸಿದವರಿದ್ದಾರೆ. ಕಳ್ಳರ ಮೋಸಕ್ಕೆ ಒಳಗಾದೆ. ಕಳ್ಳರ ಮೋಸದಿಂದಲಾಗಿ ಈ ರೀತಿಯ ಕೃತ್ಯವನ್ನು ನಿನ್ನಲ್ಲಿ ಮಾಡಿಸಿದವರಿದ್ದಾರೆ ದಾನವರು. ಅಂತಾದ್ರೆ ನೀನು ಮಾಡಿದಂತಹ ಕಾರ್ಯದಿಂದಲಾಗಿ ಪರೋಕ್ಷವಾಗಿ ಒಂದು ಕಾರ್ಯವೇ ಎಸಗಿಯಾಗಿ ಹೋಗಿದೆ. ಅರ್ಥಾತ್ ಲೋಕ ಕಲ್ಯಾಣವಾಗಿದೆ. ಸಮುದ್ರ ಮಾರ್ಗದಲ್ಲಿ ಅಡಗಿದಂತಹ ದಾನವ ಸಾಮ್ರಾಜ್ಯವನ್ನಲ್ಲ, ನಾನು ಬಿಟ್ಟಂತಹ ಕಿಚ್ಚಿನ ಗಂಡಿನ ಮೂಲಕವಾಗಿ ಅಂತಹ ಸಾಮ್ರಾಜ್ಯವನ್ನೇ ನಾಶ ಮಾಡುವುದಕ್ಕಾಗಿ ಕಾರಣೀಭೂತ
ಹಾಗಾಗಿ ಮಾಡಿದ್ದು ಅಪರಾಧವಾಯಿತು ಎನ್ನುವ ಹಾಗೆ ಮರಗಬೇಡ. ಪುನರಪಿ ದೇವಲೋಕವನ್ನು ಸೇರಿಕೊಂಡು ಸಂತೋಷದಿಂದ ರಾಜ್ಯಭಾರವನ್ನು ಆಳುತ್ತಾವ. ಜಯ 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 ಜಯ. ಮಂದಿಗಳು ಪ್ರಪಂಚದಲ್ಲಿ 1000 ಸಂಖ್ಯೆಯಲ್ಲಿರಬಹುದು. ಒಬ್ಬಾತನಿಗೆ ಪ್ರಯತ್ನವಿಲ್ಲದೆಯೇ ಸಿದ್ಧಿಯಾಗ್ತದೆ ಅಂತ ಅರ್ಥ ಏನು? ಪ್ರಯತ್ನವಿಲ್ಲದೆ ಸಿದ್ಧಿಸಿದೆ ಅಂತ ಅಲ್ಲ, ಆ ಅದೃಷ್ಟವನ್ನು ಹೊಂದಿ ಬಂದಿದ್ದಾನೆ ಅಂತ. ಯಾವ ಜನ್ಮದ ಪುಣ್ಯವೋ ನಾನರಿಗೆ 3 ಮೂರ್ತಿಗಳ ವಿಶೇಷವಾದ ಅನುಗ್ರಹಕ್ಕೆ ನಾ ಪಾತ್ರನಾದವ. ಇದನ್ನು ನೀ ಮರೆತ ಏನು? ಹುಟ್ಟಿದ್ದೇ ಲಯಾಧಿಕಾರಿಯಾದ ಪರಶಿವನ ಹಣೆಗಣ್ಣಿನ ಕಿಡಿಯಿಂದ. ನೀ ಯೋಚಿಸಿ, ಯಾವನು ಲೋಕಕ್ಕೆ ನಾಶವನ್ನುಂಟು ಮಾಡುವವನು, ಯಾವನು ಲೋಕನಾಶಕರನು, ಅವನಿಂದಲೇ ನಾ ಹುಟ್ಟಿಕೊಂಡೆ. ಇದೇ ಪ್ರಪಂಚಕ್ಕೊಂದು ವಿಸ್ಮಯ. ಹುಟ್ಟಿದ ಕ್ಷಣವೇ ಸಿಕ್ಕಿದ ಶಿಶುವನ್ನು ವರುಣದೇವ ವಿಧಾತನಲ್ಲಿಗೆ ಕರೆದೊಯ್ದರೆ ಅಕ್ಕರೆಯಿಂದ ವಾತ್ಸಲ್ಯದಿಂದ ಆ ಶಿಶುವನ್ನು ವಿಧಾತ ಕೈಗೆತ್ತಿಕೊಂಡ. ಬಾಲ ಸಹಜವಾದ ಚೇಷ್ಟೆಯಿಂದ ಬ್ರಹ್ಮನ ಗಡ್ಡವನ್ನೇ ಹಿಡಿದಳದಂತೆ ನಾವು ಅವನಿಗಾದರೂ ಕಣ್ಣೀರಿಳಿಯುವಂತಹ ಸ್ಥಿತಿಯಾಗಿ ಹೋಯಿತು. ಅದನ್ನು ನನ್ನ ನೆತ್ತಿಯಲ್ಲಿ ನಾನು ಧರಿಸಿದೆ. ಆದ್ದರಿಂದಲೇ ಅವನು ನನಗೆ ಹೆಸರನ್ನಿರಿಸಿದ ಜಲಂಧರ. ಜಲಂಧಾರೆಯತೆ ಇತಿ ಜಲಂಧರ. ಯಾವನ ವಿಧಾತನ ಕಣ್ಣೀರನ್ನೇ ನೆತ್ತಿಯಲ್ಲಿ ಧರಿಸಿದ ಅವನು ಜಲಂಧರ. ಅವನಿದ್ದಂತಹ ವರವಾದರೂ ಏನು ಯೋಚನೆ ಮಾಡು. ನಾನು ಅವನ ತಪಸ್ಸು ಮಾಡಲಿಲ್ಲ, ಅವನ ಕುರಿತಾಗಿ ಭಜಿಸಲಿಲ್ಲ, ದೇವರೇ ನನಗೊಂದಷ್ಟು ಕೊಡು ಅಂತ ಕೇಳಲಿಲ್ಲ. ಇಲ್ಲ, ಆದರೂ ತಾನಾಗಿ ಕೊಟ್ಟ ನನ್ನ ಪಾತ್ರತೆಯನ್ನು ಅರ್ಥ ಮಾಡಿಕೊಂಡು ನನಗಿರುವ ಜೀವಯೋಗ್ಯತೆಯನ್ನು ಗುರುತಿಸಿ ನನ್ನ ಸತಿಯ ಪತಿವ್ರತ ಧರ್ಮ ಸ್ಥಿರವಾಗಿರುವ ತನಕ ಈ ಪ್ರಪಂಚವೇ ಮುನಿದು ನಿಂತರೂ ನನ್ನನ್ನು ಏನೂ ಮಾಡಲಾರೆ. ನಾ ಉಳಿಸಿಕೊಂಡಿದ್ದೆ, ನನ್ನನ್ನು ಅನುಗಾಡಿಸಲಾರೆ. ನೀನೇ ಯೋಚನೆ ಮಾಡು. ಹರಾಮನ ಜನ್ಮ ಕಾರಣ, ವಿಧಾತ ನನಗೆ ಅನುಗ್ರಹದಾಯಕ. ಲಕ್ಷ್ಮೀ ರಮಣ ಈ ಕಾಲಕ್ಕೆ ನಮ್ಮ ಮನೆಯ ವೃತ್ತಿ. 3 ಮೂರ್ತಿಗಳಿಂದ 3 ವಿಧದ ಅನುಗ್ರಹವನ್ನು ಈಗಾಗಲೇ ಹೊಂದಿರುವ ನನಗೆ ಸೋಲಡಿಸ್ತದೆ ಅಂತ ಆದ್ರೆ ಮತ್ತೆ ಈ ಪ್ರಪಂಚದಲ್ಲಿ ಗೆಲ್ಲುವ ಮಗ ಯಾರು? ಎಲ್ಲರೂ ಸೋಲಬೇಕಾದವರೆಲ್ಲ. ನಾ ಗೆಲ್ಲುವುದಕ್ಕಿದ್ದ ಅನ್ನುವುದಕ್ಕೆ ಅದೇ ನಿದರ್ಶನ ಅಲ್ಲ. ದೇವ ಪಕ್ಷವನ್ನು ಒಗಿಸಿ ಪಕ್ಷಪಾತದ ಬುದ್ಧಿಯಿಂದ ಮನೆ ತೆಗೆಯುವ ಕೆಲಸ ನಾರಾಯಣಾದರೂ ಮಾಡ್ತಾನೆ ಅಂತಾದ್ರೆ, ಮಗನನ್ನು ಕೊಲ್ಲುವ ಕೆಲಸ ವಿಶ್ವೇಶ್ವರ ಕೈಗೊಳ್ತಾನೆ ಅಂತಾದ್ರೆ, ಕೊಟ್ಟದ್ದನ್ನು ಕಸಿಯುವುದಕ್ಕೆ ಬ್ರಹ್ಮ ಮುಂದೆ ಬರ್ತಾನೆ ಅಂತಾದ್ರೆ, ಅವರನ್ನಾದರೂ ದೇವರನ್ನು ಮಾನಿಸಬೇಕಾದ ಕರ್ತವ್ಯ ನಮಗೆಲ್ಲಿ ಉಳಿಯುತ್ತದೆ ಹೇಳು? ಅವರು ದೇವಗುಣವನ್ನು ಬಿಟ್ಟವರಾದರೆ ಮತ್ತೆ ದೇವೇಂದ್ರನ ಮುಂದೆ ನಾರಾಯಣನ ಮುಂದೆ ಒಬ್ಬನಿಗೆ ಇದರಿನಿಂದ ಹೊಡೆದನು, ಮತ್ತೊಬ್ಬರಿಗೆ ಹಿಂದಿನಿಂದ ಹೊಡೆದೆ. ಆ ಸಾಮರ್ಥ್ಯ ನನಗುಂಟು. ಯಾಕೆ ನನಗೆ ಈ ಧೈರ್ಯ? ಯಾಕೆ? ಯಾರು ಈ ಪ್ರಪಂಚದಲ್ಲಿ ನನ್ನನ್ನು ವಿರೋಧಿಸಿದರೂ ನನ್ನನ್ನು ಸೋಲಿಸಲಾರರು. ಆದರೆ ಬೃಂದ ಪ್ರಭು, ನನ್ನನ್ನು ಸೋಲಿಸುವವರು ಈ ಪ್ರಪಂಚದಲ್ಲಿ ಒಬ್ಬರೇ ಒಬ್ಬರು. ನನ್ನ ಕೈ ಹಿಡಿದ ನೀನೊಬ್ಬಳು ಸರಿ ಇದ್ದಿ ತಪ್ಪಲಿಲ್ಲ ಅಂತ ಆದರೆ ಯಾರ ನನ್ನ ಕೊರಳಿಗೆ ಮೃತ್ಯುಮಾಲೆ ಹಾಕುವ ನೋಡ್ತೇನೆ ನಾನು. ನಿನಗೆ ನಿನ್ನ ಬಗ್ಗೆ ವಿಶ್ವಾಸ ಇದ್ರೆ ನನ್ನ ಬಗ್ಗೆ ವಿಶ್ವಾಸ ತಳೆಯಬಹುದು. ನಾ ಹೋದಲ್ಲಿ ಗೆದ್ದು ಬರುತ್ತೇನೆ. ನಿಮ್ಮ ಹೆಂಡತಿಯ ಮೇಲೆ ನಿಮಗೆ ವಿಶ್ವಾಸವಿದೆ? ಇದ್ದದ್ದರಿಂದಲೂ ಹೊರಟದ್ದು. ಬದೆಯ ಧರ್ಮವನ್ನು ನಾ ಪಾಲಿಸಿದವಳು. ಆದ್ದರಿಂದಲೇ ವಿಶ್ವಾಸದಿಂದ ಹೊರಟಿದ್ದೇನೆ. ಆತಂಕಿತಳಾಗಬೇಡ. ದೇವಲೋಕಕ್ಕೆ ತೆರಳುವಂತಹ ನನಗೆ ವಿಜಯವದಗಿಯನ್ನು ಹಾಗೆ ಹಾರೈಸಿ ಕಳುಹಿಸಿಕೊಡು. ಸರಿ ಪ್ರಭು. ಜಾತಸ್ಯ ಮರಣಂ ಧ್ರುವ, ವೀರಸ್ಯ ಮರಣಂ ತೃಣ. ಹುಟ್ಟಿದವನಿಗೆ ಸಾವು ಅನ್ನುವುದು ಶಾಶ್ವತವಂತೆ, ವೀರನಾದವನಿಗೆ ಮರಣ ಎನ್ನುವುದು ತೃಣ ಸಮಾನವಂತೆ. ನನ್ನವರು ಹೋದಲ್ಲಿ ಜಯವನ್ನ ಸಾಧಿಸಿ ಬರುತ್ತಾರೆ ಅನ್ನುವಂತಹ ಅಚಲವಾದ ವಿಶ್ವಾಸ ನನಗುಂಟು ಪ್ರಭು. ನನ್ನ ಸೋಲು ಅಂದ್ರೆ ಪರೋಕ್ಷವಾಗಿ ನಿನ್ನ ಸೋಲು ಅಂತ ಅಲ್ವೇ? ನೀನು ಸೋಲದೆ ನಾ ಸೋಲಿಕ್ಕೆ. ಪತಿವ್ರತ ಧರ್ಮವನ್ನ ಇಲ್ಲಿಯವರೆಗೆ ನಾವು ಉಳಿಸಿಕೊಂಡು ಬಂದಿದ್ದೇನೆ. ಕಾಯೇನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಅನವರತವೂ ಅವಿರತವಾಗಿಯೂ ನಿಮ್ಮನ್ನ ಸೇವಿಸಿದವಳು. ಸತಿಯಾಗಿ ಸತಿ ಧರ್ಮವನ್ನ ನಾನು ನಿರ್ವಹಿಸಿದವಳಿದ್ದೇನೆ. ಎಲ್ಲಿಯೂ ತಪ್ಪಿದ್ದಿಲ್ಲ. ನಿಮ್ಮ ಮನಸ್ಸಿಗೆ ಬೇಸರವನ್ನ ತಂದುಕೊಡುವಂತಹ ವ್ಯವಹಾರವನ್ನೂ ನಾ ಮಾಡಿದ್ದಿಲ್ಲ. ಅಂತಹ ವಿಶ್ವಾಸ ನನ್ನ ಮೇಲುಂಟು. ನಿಮ್ಮ ಶೌರ್ಯದ ಕುರಿತಾಗಿ ನಂಬುಗೆ ನನಗುಂಟು. ಆದರೂ
ನಮ್ಮಲ್ಲಿ ನಿವಾಸವನ್ನ ಹೊಂದಿರುವ ಶ್ರೀಹರಿಯನ್ನು ಧ್ಯಾನಿಸುತ್ತಾ ಹರನನ್ನು ಪೂಜಿಸುತ್ತಾ ವಿಧಾತನ ಉಳುಮೆಯನ್ನೇ ಪ್ರಾರ್ಥಿಸುತ್ತಾ ಜಯ ನಿಮ್ಮ ಪಾಲಿಗೆ ಒದಗಿ ಬರಲಿ ಅನ್ನುವ ವಿಶ್ವಾಸವನ್ನೇ ಕಾದಿರಿಸಿಕೊಂಡು ಹೋಗಿ ಬನ್ನಿ ಪ್ರಭು. ಆದಷ್ಟು ಬೇಗ ನಿನಗೊಬ್ಬಾಕೆ ಸವತಿಯನ್ನು ಕರ್ಕೊಂಡು ಬರ್ತೇನೆ ಒಳಗೆ. ಹೆದರಿ ಹೋಗಿದ್ದಾಳೆ ಪಾಪ. ಅಲ್ಲ, ಹೆದರದೇ ಇದ್ರೆ ಅವಳು ಹೆಣ್ಣಾಗುತ್ತಾಳೆ. ಅವಳು ಹೆಣ್ಣಾದರೆ ಹೆದರುವ ಗುಣ ಇದ್ದದೆ. ನನಗೆ ನಮ್ಮಲ್ಲಿ ಗಂಡೆ ಆಗುತ್ತಿರಲಿಲ್ಲ. ಅವಳಿಗೆ ಈಗ ಭರವಸೆ ಮೂಡಿದೆ, ನಾನೇ ಹೋಗುದಲ್ಲ. ಬರ್ಲಿ ಉದ್ಯೋಗವನ್ನು ಸರಿಯಾಗಿ ಮಾಡುವಂತಹ ಸಮಯದಲ್ಲಿ ನಮ್ಮನ್ನು ಕರೆಸಿದರೆ ಏನಾಗಬೇಕು ನಮ್ಮಲ್ಲಿ
ನಾಟದವರಿಂದ ನಮಗಾದಂತಹ ಕೇಡು, ನಿಮಗಾದಂತಹ ಅನ್ಯಾಯ, ಅದಕ್ಕೆ ಪ್ರತೀಕಾರವನ್ನು ಕೈಗೊಳ್ಳುವುದಕ್ಕಾಗಿ ಸಂಕಲ್ಪಿಸಿದ್ದೇನೆ. ದಿವಲೋಕಕ್ಕೆ ಗೈಯುವ ದಂಡಯಾತ್ರೆ ಬಗ್ಗೆ ದೇವತೆಗಳ ಮೇಲೆ ಯಾವತ್ತೋ ಸೇಡನ್ನು ತೀರಿಸುವುದಕ್ಕಾಗಿ ಯೋಚಿಸುತ್ತಿದ್ದೇವೆ. ಇದೇ ಕಾಲ ಕೂಡಿ ಬಂದಿದೆ. ನೀವೇ ಹೋಗುವುದಲ್ಲ, ನಾನು ಬರ್ತೇನೆ.
ಬುದ್ಧಿ ಬಂತ ಅಲ್ವಾ? ದೇವ ನನ್ನ ಅಂಶ ಅಲ್ವಾ ನೀನು? ಹೌದು, ನಿನಗೆ ಮಾಡ್ತಿರ್ಬೋದು, ನನಗೆ ಮಾಡ್ತಿಲ್ಲ. ಅನ್ಯಾಯದ ಪದವನ್ನು ಹಿಡಿದಿದ್ದಿ. ಇನ್ನು ನಿನ್ನನ್ನು ಬದುಕುವುದಕ್ಕೆ ಬಿಡುವುದನ್ನ ಅನಲ್ಲ. ಒಳ್ಳೆಯ ಮಾತಿನಿಂದ ಹೇಳ್ತೀನಿ, ದೇವಲೋಕದ ಪೀಠವನ್ನು ಬಿಟ್ಟುಕೊಡು. ಪೂಜೆ ಮಾಡುವ ಅವನನ್ನು ವಧಿಸಬೇಕು ಎನ್ನುವ ಹಾಗೆ ನೀವು ಮನ ಮಾಡುತ್ತಾ ಮುಂದುವರಿಯುತ್ತಾರೆ. ಆದ್ರೆ ವಧಿಸುವುದಕ್ಕೆ ನಿಮ್ಮಿಂದ ಸಾಧ್ಯ ಆಗುವುದಿಲ್ಲ. ಹೇಗೆ ಸಾಧ್ಯ ಆಗುತ್ತದೆ ಅಂತ ಬೇಕಲ್ಲ. ಯಾಕೆ? ನಾವು ಮೂರು ಮೂರ್ತಿಗಳಲ್ಲಿ ಒಬ್ಬರಾದಂತಹ ಬ್ರಹ್ಮನ ವರಬಲದಿಂದ ಬೆರೆಯುತ್ತಾ ಇದ್ದಾನೆ. ಅವನ ವರಬಲದಿಂದ ಅವ ಈ ರೀತಿ ಮರೆಯುತ್ತಾ ಇರುವಾಗ ಅವನನ್ನು ವಧಿಸುವುದಕ್ಕೆ ನಿಮ್ಮಿಂದ ಸಾಧ್ಯ ಆಗುತ್ತದ? ಆಗುವುದಿಲ್ಲ. ಹಾಗಾದ್ರೆ ಆಗಬೇಕು ಅಂತಾದ್ರೆ ಏನು ಮಾಡಬೇಕು? ಒಂದು ಕಾರಣ ಉಂಟು, ಬೇರೆ ಯಾವುದಲ್ಲ. ಅವ ಇಷ್ಟು ಮೆರೆಯಬೇಕು ಅಂತಾದ್ರೆ ಕಾರಣ ಏನು ಬರ್ಲಿಲ್ಲ? ಅವನ ಹೆಂಡತಿಯ ಪಾತಿವೃತ್ಯ ಧರ್ಮ. ಹೌದಾ? ಎಲ್ಲಿಯಾದರೂ ಎಲ್ಲಿಯವರೆಗೆ ತಮ್ಮ ಹೆಂಡತಿಯಾದಂತಹ ಪಾತಿವೃತ್ಯ ಧರ್ಮ ಬೆರೆಯುತ್ತದೆಯೋ ಅಲ್ಲಿಯವರೆಗೆ ಅವನನ್ನು ಏನು ಮಾಡುವುದಕ್ಕಾಗುವುದಿಲ್ಲ. ಪಾತಿವೃತ್ಯ ಧರ್ಮ ಯಾವತ್ತು ಕೆಟ್ಟಿತೋ ಮತ್ತೆ ನೋಡುವ ಏನಾಗುತ್ತದೆ. ಆ ಪಾತಿವೃತ್ಯ ಕೆಡಿಸುವ ಬಗ್ಗೆ ನಾನು ಆಲೋಚನೆ ಮಾಡುತ್ತೇನೆ. ನಿಶ್ಚಿಂತೆ. ನನಗೆ ವಿಶ್ವಾಸದ ಮಾತುಗಳನ್ನವರೇ ಸ್ವರ್ಗಲೋಕವನ್ನು ಒಲಿಸಿಕೊಂಡು ಬರುತ್ತೇನೆ ಎನ್ನುವ ಹಾಗೆ ವಿರೋಧಿಗಳನ್ನಾಡಿ ಹೊರಟು ನಿಂತವರು ನನ್ನವರು. ಬೇಡ ಬೇಡ ಎನ್ನುವ ಹಾಗೆ ಸಾರಿ ಹೇಳಿದರು. ಕಳುಹಿಸಿಕೊಡು ಎನ್ನುವ ಹಾಗೆ ಆಜ್ಞಾ ವಾಕ್ಯಗಳನ್ನೇ ಆಡಿ ಹೊರಟು ಹೋದವರಿದ್ದಾರೆ. ಕಾಲಗಳದೆಷ್ಟೋ ಕಳೆದು ಹೋಗಿದೆ. ಇನ್ನು ನನ್ನವರು ಮರಳಿ ಆಲಯವನ್ನು ಸೇರಿದ್ದಿಲ್ಲ. ಮನಸ್ಸಿನಲ್ಲಿ ಆತಂಕ, ತನುವಿಗೆ ನಡುಕ. ಏನಾಗಿರಬಹುದು ಏನಾಗಿರಬಹುದು? ಚಿಂತಿಸುವಂತಾಗತ್ತೆ ಇಲ್ಲ. ನಿನ್ನವರು ಅತ್ತ ಕಡೆ ಯುದ್ಧಕ್ಕೆ ಹೋಗಿದ್ದಾರೇನೋ ಅಂತ ಚಿಂತೆಯಲ್ಲಿದ್ದೀಯ.
ಅಳಿಯ, ಯಾವ ಕಾರಣಕ್ಕೂ ಚಿಂತೆಯನ್ನು ಬಿಟ್ಟು ಬಿಡು. ಅವರನ್ನ ಇತ್ತ ಕಡೆಗೆ ಬರುವ ಹಾಗೆ ಮಾಡುವಂತಹ ಜವಾಬ್ದಾರಿ ನನ್ನದು. ಆದರೂ ದೇಹದಲ್ಲಿ ಭಯ ಯಾಕಾಡಿದೆ? ಯಾಕೆ? ಸಾಮಾನ್ಯರಲ್ಲ ಅಸುರರು, ಅಸಾಮಾನ್ಯರಿದ್ದಾರೆ, ಬಿಡುಗಣ್ಣರಿದ್ದಾರೆ. ಅನಿಮಿಷರು ಏನು ಬೇಕಾದರೂ ಮಾಡಬಹುದು. ಸತ್ಯ. ರಂಭಾದಿ ತರುಣಿಯನ್ನು ಭ್ರಮೆಗೊಳಿಸುವುದಕ್ಕೂ ಸಾಧ್ಯ ಉಂಟು. ಆ ಭೀತಿಯಿಂದಲೇ ನಾ ಆಡಿದೆ. ನನ್ನವರನ್ನ ಕಾಣದಿರುವುದಕ್ಕೆ ನನಗೆ ಸಾಧ್ಯವಿಲ್ಲ. ಮತ್ತೆ ಯಾವುದೇ ಒಂದು ಭೀತಿಯೂ ಅವರಿಗಾಗುವುದಿಲ್ಲ. ಒಂದು ವೇಳೆ ಆಗುವಂತಹ ಸಮಯ ಬಂತು ಅಂತಾದಾಗ ನನ್ನವರನ್ನ ಅತ್ತ ಕಡೆ ಕಳಿಸಿ ನಾನು ಕ್ಷೇಮವಾಗಿ ಹಿಂತಿರುಗಿಸುವಂತಹ ಕೆಲಸವನ್ನು ಮಾಡುತ್ತೇನೆ. ಆದಿ ಒಳಗೆ ನೀವೇನು ದೂರ ಓಡುದು? ಅಲ್ಲ ಪ್ರಭು ಯಾರು? ನಿಮ್ಮನ್ನೇ ಕರೆದದ್ದು, ಮತ್ತೆ ಯಾರನ್ನು ಕರೆದದ್ದು? ನಾನು ಪ್ರಭು, ಅನ್ನ ದೊರೆ. ಹಾಗೆ ಕಾಣ್ತೇನಲ್ಲ. ನಿಮ್ಮನ್ನು ಕಾಣದ ದಿನಗಳದಷ್ಟು ಕಳೆದು ಹೋಯಿತು. ನೀವು ನೋಡಿದ್ರೆ ದೂರ ಹೋಗ್ತೀರಿ. ಅಲ್ಲ, ನಾನೀಗ ಯಾರನ್ನು ಭಾವಿಸಿದ್ದೀನಿ ಈಗ? ಯಾಕಲ್ಲಂತ ಅಯ್ಯೋ, ನೀವು ಅಷ್ಟು ಬೇಗ ಪರಿಚಯ ಬಂದು ಹೋಯ್ತಾ? ನಿನ್ನ ಗಂಡ ಅಲ್ಲ ನಾನು. ಅದು ನಿಮ್ಮನ್ನು ಮತ್ತಿಗೆಟ್ಟು ಕಳಿಸಿದ್ದಾರೆ. ಈ ಕಡೆ ಏನೋ ತಲೆ ಹಾಳು ಮಾಡಿದ್ದಾರೆ. ನಾನು ದೇವೇಂದ್ರನು. ಅಯ್ಯೋ, ದೇವೇಂದ್ರ? ನೀವ್ಯಾವಾಗ ದೇವೇಂದ್ರ ಆದದ್ದು? ಅಲ್ಲ, ದೇವೇಂದ್ರ ಆದದ್ದು ಅಂದ್ರೆ ಇಲ್ಲಿಂದ ಹೊರಡುವಾಗ ನನ್ನ ಗಂಡ, ಈಗ ಬರುವಾಗ ದೇವೇಂದ್ರ. ನಾನು ಹೊರಟದ್ದು ಯಾವುದಕ್ಕಾಗಿ? ಸ್ವರ್ಗಲೋಕವನ್ನು ವಶಪಡಿಸುವುದಕ್ಕೆ ಬೇಕಾಗಿ. ಸ್ವರ್ಗಲೋಕ ವಶ ಆದರೆ ಮತ್ತೆ ನಾನು ಯಾರು? ಓಹೋ, ಆ ಅರ್ಥದಲ್ಲಿ ಈಗ ಜಯದುಂದು ನಿಮ್ಮೊಳಗೆ ಆಯಿತು. ಇದು ಅಲ್ಲ, ಅರ್ಥಗಾದ್ರೆ ನಾನು ದೇವೇಂದ್ರನು ಅಲ್ವಾ? ಈಗಿದ್ದದ್ದು ಮಾತಾಡುದು. ಈಗ ಹೇಳಿ ನಾನು ದೇವೇಂದ್ರ. ನಾನು ಪಾಲನಾಧಿಕಾರಿ ಅಲ್ವಾ? ಶ್ರೀಹರಿ. ಅಲ್ಲ ಅಲ್ಲ, ಶ್ರೀಹರಿ ಮನೆಯಲ್ಲಿಲ್ವಾ? ಮತ್ತೆ ನೀವು ಈಗ ಹೇಳ್ತಿದ್ದೀರಿ ನಾನು ಲೋಕವನ್ನೆಲ್ಲ ನಾನೇ ಅಲ್ವಾ ಈಗ ಪಾಲಿಸುವುದು? ಆ ತ್ರಿಭುವನಾಧ್ಯಕ್ಷ. ಹಾಗಾಗಿ ನಾನೇ ಪಾಲನಾಧಿಕಾರಿ. ಅವನು ಹೇಗೆ ಪೂಜೆ ಹೊರಟಕ್ಕೆ ನೀನು ದೂರ ಹೊರಟದ್ದು? ನಾನು ನಿಮ್ಮನ್ನು ಹುಡುಕಿಕೊಂಡು ಬಂದದ್ದು. ನಾನು ನಿಂದು ಮನೆ ಸೇರುವುದಿಲ್ಲ ನೀವು? ಅಲ್ಲ, ನಾನು ಮನೆಗೆ ಬರ್ಲಿಕ್ಕೆ ಸಮಯ ಆಗಲಿಲ್ಲ. ಈಗ ಅಲ್ಲದೆ ಬಿಟ್ಟು 4 ದಿವಸ ಆದ ಮೇಲೆ ಗೊತ್ತಾಗುದು ಹೆಂಡಕ್ಕೆ ಅಗತ್ಯ ಬೇಕು. ಈಗ ಗೊತ್ತಾಯ್ತಾ? ಸ್ವಲ್ಪ ವಿಶ್ರಾಂತಿ ತಗೊಳ್ಳುವ. ವಿಶ್ರಾಂತಿ. ಮಾತಿಗೆ ಸಮ್ಮತಿಯನ್ನು ಕೊಡದೆ ನಾನು ಹೊರಟು ಹೋಗುತ್ತೇನೆ ಎನ್ನುವ ಹಾಗೆ ಆಜ್ಞಾ ವಾಕ್ಯಗಳನ್ನೇ ಆಡಿ ಹೊರಟು ಹೋದವರು ಈ ಕಾಲಕ್ಕೆ ನನ್ನ ಭಾಗ್ಯ ಸಿರಿ ಕುಂದಿ ಹೋಯಿತು. ನನ್ನವರಿಗೆ ಮರಣ ಸಂಭವಿಸಿದೆ. ನನ್ನವರು ಅಳಿದರೆ ನನ್ನವರು ಆಡಿದ ಮಾತು ವೃಂದೇ, ಎಲ್ಲಿಯವರೆಗೆ ಪತಿವ್ರತ ಧರ್ಮವನ್ನ ನೀ ನಡೆಸಿಕೊಂಡು ಬರುವೆಯೋ ಅಲ್ಲಿಯವರೆಗೆ ಮರಣ ನನಗೆ ಸಂಭವಿಸುವುದಿಲ್ಲ ಎನ್ನುವ ಹಾಗೆ. ಹಾಗಾದರೆ ನನ್ನ ಪಾತಿರ್ವತ್ಯಕ್ಕೆ ಭಂಗವಾಯಿತೆ. ಇರಿತು ಮಾಡಿದವರಾರು ತಿಳಿದೆ ದೈತ್ಯ ಕುಲ ಕುಠಾರಕ ಶ್ರೀಹರಿ. ಇಲ್ಲ ಸುಮ್ಮನೆ ಬಿಡಲಾರೆ. ಇಲ್ಲಿಯವರೆಗೆ ಯಾವ ಪಾತಿವ್ರತ್ಯ ಧರ್ಮವನ್ನು ನಾವು ಉಳಿಸಿಕೊಂಡು ಬಂದಿದ್ದೇನೋ ಅದರ ಬಲವೆಯಿಂದಲೇ ಶಾಪವಾಕ್ಯಗಳನ್ನು ಆಡುತ್ತಿದ್ದೇನೆ. ಹರಿಯೇ ಕೇಳು. ನನ್ನವರಿಗೆ ಬೇಕಾಗಿ, ನನ್ನವರ ಉದ್ದೀಪನಕ್ಕೆ
ಉನ್ನತಿಗೆ ಬೇಕಾಗಿ, ನನ್ನವರ ಇಹಪರದ ಏಳಿಗೆಗೆ ಬೇಕಾಗಿ ನನ್ನ ದೀಪದಂತೆ ನನ್ನ ಜೀವನವನ್ನು ಇಲ್ಲಿವರೆಗೆ ನಾ ಸವೆದೆ. ಆದರೆ ಈ ಕಾಲಕ್ಕೆ ನನ್ನ ಪಾತಿರ್ವತ್ಯವನ್ನೇ ಭಂಗಗೊಳಿಸಿ ನನ್ನವರನ್ನ ನನ್ನಿಂದ ದೂರ ಮಾಡಿದೆಯಲ್ಲ. ನೀ ಕರುಣಾಮೂರ್ತಿ ಅಲ್ಲ, ನೀ ಹೃದಯ ಶ್ರೀಮಂತಿಕೆ ಉಳ್ಳವನಲ್ಲ, ನೀ ಕಾಠಿಣ್ಯ ಮೂರ್ತಿ, ನೀ ಕಾಠಿಣ್ಯ ಮೂರ್ತಿ. ನಿನ್ನ ಹೃದಯ ನನ್ನ ಪಾಲಿಗೆ ಕಲ್ಲಾಗಿ ಹೋಯಿತೆ ಶ್ರೀಹರಿ, ಕಲ್ಲಾಗಿ ಹೋಯಿತೆ. ಹೆಣ್ಣರುಗಳ ದುಃಖವನ್ನು, ಹೆಣ್ಣರುಗಳ ಮಾನವನ್ನು ನೀ ಭಂಗಿಸಿದೆಯಲ್ಲ, ಭಂಗಿಸಿದೆಯಲ್ಲ. ಸುಮ್ಮಗೆ ಉಳಿಯಗೊಳೆ. ಯಾವ ಪಾತಿರ್ವತ್ಯವನ್ನ ಇಲ್ಲಿಯವರೆಗೆ ನಾವು ಉಳಿಸಿಕೊಂಡು ಬಂದಿದ್ದೇನು ಅದು ಲೋಕದಲ್ಲಿ ಸತ್ಯವೇ ಎನ್ನುವುದು ನಿಶ್ಚಿತವಾದಲ್ಲಿ ಇದೋ ಕೇಳು, ನೀ ಕರೆಯಲ್ಲಿ ಕಲ್ಲಾಗಿ ಹೋಗು, ಕಲ್ಲಾಗಿ ಹೋಗು, ಕಲ್ಲಾಗಿ ಬದುಕಿರಬಾರದು. ನನಗೆ ಜೀವಿಸುವ ಯಾವ ಅಧಿಕಾರವೂ ಇಲ್ಲ, ಹಕ್ಕು ಇಲ್ಲ. ಸಾಯಬೇಕು. ಸಾಯುವುದು ಹೇಗೆ? ಸಾಯುವುದು ಹೇಗೆ? ರಚಿಸಿ ಅಗ್ನಿ ಕುಂಡವನು. ಹೌದು, ಅಗ್ನಿ ಕುಂಡದ ನಿರ್ಮಾಣವನ್ನೇ ಮಾಡಿ ಈ ದೇಹ ತ್ಯಾಗವನ್ನ ಮಾಡುತ್ತಿದ್ದೇನೆ, ದೇಹ ತ್ಯಾಗವನ್ನ ಮಾಡುತ್ತಿದ್ದೇನೆ. ನಾನು ಕೂಡ ಇಲ್ಲ, ಅಗ್ನಿ ಪ್ರವೇಶ ಮಾಡ್ತೇನೆ. ನಾನು ಬೆಂಕಿಗೆ ಹಾಕ್ತೇನೆ. ಏನು ಮಾಡುವುದಕ್ಕೆ ಹೊರಟು? ನಾನು ಕೂಡ ಸಾಯ್ತೆ. ಎಂತದ್ದು ಸಾಯು? ವೃಂದ ಸತ್ತಿದ್ದಾಳೆ. ವೃಂದ ಸತ್ತದ್ದು ಅವಳಿಗೆ ನಷ್ಟ ಆಯ್ತು, ಜಲಂಧರನಿಗೆ ಹೋಯ್ತು. ಅವಳ ಗಂಡ ಸತ್ತಂತ ಅವಳು ಸತ್ತು. ಹೌದು, ಅವಳ ಹೆಂಡತಿ ಸತ್ತದಕ್ಕೆ ನೀನು ಸಾಯಿದ್ರೆ ನಾನು ಇಲ್ಲಿಲ್ವೇನೆ? ನೀನು ಈ ರೀತಿಯ ಹೀನ ಕೃತ್ಯ ಮಾಡಬಹುದಾನೆ? ಏನಾಯ್ತು? ನೀವೇ ಎಲ್ಲ ಹೀಗೆ ನಾಟಕ ಮಾಡಿ ಹೀಗೆ ಮಾಡ್ತಾ ಇದ್ದೀವಿ. ಎಂತದ್ದು ನಾಟಕ ಮಾಡಿ? ಈಗ ಅವಳು ಸತ್ತದಕ್ಕೂ ನೀನು ಸಾಯುವುದಕ್ಕೆ ಏನು ಕಾರಣ? ನಾವಿಬ್ಬರು ಕೂಡ ಒಟ್ಟಿಗೆ ಇದ್ದವರಲ್ವಾ? ಒಬ್ಬರನ್ನೊಬ್ಬರು ಬಿಟ್ಟು ಇದ್ದವರಲ್ಲ ನಾವು. ಅವಳು ಸತ್ತಾಗ ನಾನು ಯಾಕೆ ಬದುಕಬೇಕಿತ್ತು? ಈಗ ಇವಳು ಯಾವತ್ತು ನೀವು ನಿನ್ನ ಜೊತೆ ಬಂದದ್ದು? ನಾನು ಯಾವಾಗ ನಿಂತಿದ್ದೆ? ಮದುವೆ ಆದಾಗ. ಮತ್ತೆ ಈಗ ಇಲ್ಲಿ ಒಂದು 4 ದಿವಸ ಇಲ್ಲಿ ಬಂದಾಗ ಈಗ ಇವಳು ಸಾಯುವ ಕಡಿಸಿಗೆ ಸಾಯುವಂತ ಆಗುವುದು ನಿಮಗೆ. ಎಂತದ್ದು ಒಟ್ಟು ಸಾಯುವುದು? ಮತ್ತೆ ನಾನು ಏನು ಮಾಡ್ಬೇಕು? ನಮ್ಮ ದೇವರೇ, ನೀವೇನು ಮುಖ ನೋಡುದು? ನಿಮ್ಮದು ಗಂಡ ಜಗಳ ಆಗ್ತಾ ಉಂಟು. ಹಾಗೇನು ಹೋಗುವವರೆಲ್ಲ ಹೋಗ್ಲಿ ಅಂತಲ್ಲ? ಹಾಗಲ್ಲ, ಮತ್ತೆ ನಿಮಗೆ ಗೊತ್ತುಂಟಲ್ವಾ, ಮಂಗಳ ಆಗ್ಬೇಕಲ್ವಾ? ಎಲ್ಲಿಗೆ ಏನು ಮುಖ ನೋಡ್ತಾ ಇದ್ದೀರ ಸ್ವಾಮಿ? ನೀನು ಸಾಯುವುದು ಬೇಡ, ಮತ್ತೆ ನೀವು ಯಾರು ಮುಖ ನೋಡುವುದು ಬೇಡ. ಇದಕ್ಕೆ ಸಮಾಪ್ತಿಯಾಗುತ್ತದೆ, ಇದನ್ನು ಇಲ್ಲಿಗೆ ಮುಗಿಸಿದ ಹಾಗೂ ಆಗುತ್ತದೆ. ಒಮ್ಮೆ ಮುಗಿಸಿದ್ರು ಒಳ್ಳೆ. ಇದಕ್ಕೊಂದು ಪರಿಹಾರದ ದಾರಿ ನಾನು ಹೇಳಲ್ಲ. ಹೇಗೆ? ಈಗ ವೃಂದೆ ಅಗ್ನಿಯ ಮುಖೇನವಾಗಿ ತನ್ನ ದೇಹವನ್ನು ದಹಿಸಿಕೊಂಡು ಸತ್ಯ, ಅವಳಿಗೊಂದು ಸದ್ಗತಿ ಆಗಬೇಕೋ ಬೇಡ? ಇಲ್ಲಿದ್ದರೂ ಕೂಡ ತುಳಸಿ ಅವಳು ಗಂಡನ ಜೊತೆ ಸೇರಿಸಿಕೊಂಡು ನಮ್ಮಿಬ್ಬರನ್ನು ಪೂಜೆ ಮಾಡಿದ್ರು. ಪೂಜೆಗೆ ಒಂದು ಫಲ ಕೊಡಬೇಕೋ ಬೇಡ? ಕೊಡ್ಲೇಬೇಕು. ಅದಕ್ಕೆ ಬೇಕಾಗಿ ಇನ್ನು ಮುಂದಕ್ಕೆ ಅವಳು ನೋಡು, ಆ ಸ್ಮಶಾನದಲ್ಲಿ ಒಂದು ಕಟ್ಟೆಯಾಗಿ ಗೋಚರ ಉಂಟು. ನೀನೀಗ ಅದಲ್ಲಿಗೆ ಹೋಗಿ ಸೇರ್ತೇನೆ ಅಂತ ಹೇಳಿದ್ದಲ್ವ? ಅಲ್ಲಿಗೆ ಹೋಗ್ತೇನೆ. ಎಲ್ಲಿಗೆ? ಅಲ್ಲಿಗೆ ಹೋಗುದು ಸಾಯ್ತೇನೆ ಅಂತ ಹೇಳಿದ್ದ. ಅದಕ್ಕೆ ಬೇಕಾಗಿ ತುಳಸಿ ಜಲಂಧರಾಗಿರ್ಬೇಕು. ಆಗಬೇಕು ಅಂತಾದ್ರೆ ದಿವ್ಯವಾದಂತ ಒಂದು ಕಟ್ಟೆಯ ನಿರ್ಮಾಣ ಆಗಬೇಕು. ಅದು ವೃಂದಾವನ ಅಂತ ಅದಕ್ಕೆ ಹೆಸರಾಗಬೇಕು. ಆ ವೃಂದಾವನದ ಮಧ್ಯದಲ್ಲಿ ತುಳಸಿ ಗಿಡ ಆಗಬೇಕು. ತುಳಸಿಯಲ್ಲಿ ವೃಂದ, ವೃಂದಾವನದಲ್ಲಿ ನೀನು. ಬಲಿಷ್ಠವಾದ ಕಟ್ಟೆ. ಈ ಕಟ್ಟೆ ಇಲ್ಲದ ತುಳಸಿಯನ್ನು ಯಾರೂ ಪೂಜೆ ಮಾಡಬಾರದು. ಮಾಡಿದ್ರೆ ಅದು ಪೂಜೆಗೆ ಯೋಗ್ಯವಲ್ಲ, ಪೂಜೆ ಸಲ್ಲುವುದಿಲ್ಲ. ತುಳಸಿ ಪೂಜೆಗೆ ಆಗುತ್ತದೆ, ಆದ್ರೆ ಕಟ್ಟೆ ಇಲ್ಲದ ಪೂಜೆಗೆ ತುಳಸಿಗೆ ಪೂಜೆ ಇದೆ. ಅಷ್ಟು ಮಾತ್ರ ಅಲ್ಲ, ಮತ್ತೆ ಈ ತುಳಸಿಯ ಶಾಖೆ ಪೋಷಾಕುಗಳಲ್ಲಿ ದೇವಾದಿ ದೇವತೆಗಳು, ಮತ್ತೆ ಕಟ್ಟೆಯ 4 ಕಡೆಯಲ್ಲಿ, ಒಂದು ಕಡೆಯಲ್ಲಿ ಲಕ್ಷ್ಮೀನಾರಾಯಣ, 2 ಕಡೆಯಲ್ಲಿ ಆಯ್ತು, ಮತ್ತೆ 2 ಕಡೆಯಲ್ಲಿ ಪಾರ್ವತಿ ಪರಮೇಶ್ವರ, ದೇವಾದಿ ದೇವತೆಗಳ ಸಾಕ್ಷಾತ್ಕಾರವೇ ಇಲ್ಲಿ ಉಂಟು ಎನ್ನುವಲ್ಲಿಗೆ ತುಳಸಿ ಜಲಂಧರ ಎನ್ನುವ ಪುಣ್ಯ ಕಥಾಂತರ್ಗತವಾದ ಸತ್ಯವೇ ಪ್ರಸಾದವೆನಿಸಿ ಯಾರು ಈ ಪುಣ್ಯ ಕಥೆಯನ್ನು ಹಾಡಿದ್ರೋ, ಯಾರು ಭಕ್ತಿ ಶ್ರದ್ಧೆಯಿಂದ ನೋಡಿದ್ರೋ, ಯಾರು ಕುಣಿದ್ರೋ, ಇನ್ನು ಮುಂದೆ ಯಾರು ಆಡಿಸುತ್ತಾರೆ ಅಂತವರಿಗೆ ನಾವು ನಂಬಿಕೊಂಡು ಬಂದಂತ ವಿಘ್ನ ನಿವಾರಕರಾದಂತ ವಿಘ್ನೇಶ್ವರ, ಕಲಾಮಾತೆಯಾದಂತ ಕಮರಾಂಬಿಕೆ,
ಜೀವನದಲ್ಲಿ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಕಾಪಾಡಲೆಂದು ಪ್ರಾರ್ಥಿಸುತ್ತಾ ಪುಣ್ಯಪ್ರದವರನ್ನು ಕಥಾನಕಕ್ಕೆ ಮಂಗಳ ಗೀತವನ್ನು ಹಾಡುವರೆ ಸಭ್ಯರಿಂದ ಆಗ್ತಾರೆ. ಭದ್ರಂ ಶುಭಂ ಮಂಗಳಂ. Thank you.